ಸುರತ್ಕಲ್ ಸಮೀಪದ ಗಣೇಶಪುರದಲ್ಲಿರುವ ಶ್ರೀ ಕ್ಷೇತ್ರ ಗಣೇಶಪುರ ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ನಡನಳಿಸ್ತಾ ಇದೆ. ಈ ದೇವಸ್ಥಾನ ಅಂದಾಜು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಜೀರ್ಣೋದ್ಧಾರಗೊಂಡಿದೆ. ಜೂನ್ 14ರಂದು ಮಕರ ಸಂಕ್ರಮಣ ದಿನದಿಂದ ಭಕ್ತರ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಅಂತ ಆಡಳಿತ ಮಂಡಳಿ ಹೇಳಿದೆ. ಶ್ರೀ ಕ್ಷೇತ್ರದ ಪ್ರವೇಶ, ರಾಜಗೋಪುರ, ಮೇಲ್ಛಾವಣಿ, ದೇವಸ್ಥಾನದ ಗರ್ಭಗುಡಿಗೆ ಅಂದದ ಮರದ ಕೆತ್ತನೆಯ ವಿನ್ಯಾಸ, ದೇವಸ್ಥಾನದ ಪ್ರಮುಖ ಭಾಗದಲ್ಲಿ ಹಿತ್ತಾಳೆ ಹೊದಿಕೆ ಹಾಸಲಾಗಿದೆ. ಇನ್ನು ದೇವಸ್ಥಾನದ ಎದುರು ಭಾಗದ ಗೋಡೆಗಳಲ್ಲಿ ದೇವರ ವಿಗ್ರಹ ಆಕರ್ಷಿಸುತ್ತಿದೆ. ಹೊಸ ರೂಪ ಹಾಗೂ ಕ್ಷೇತ್ರವು ಜೀರ್ಣೋದ್ಧಾರಗೊಂಡು ಜೂನ್ 14ರ ಮಕರ ಸಂಕ್ರಮಣದಿಂದ ಭಕ್ತರಿಗೆ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗಿದೆ. ಜೀರ್ಣೋದ್ಧಾರಗೊಂಡು ಗರ್ಭಗುಡಿಯೊಳಗೆ ಮಹಾಗಣಪತಿ ದೇವರು ವಿರಾಜಮಾನರಾಗಿದ್ದು, ತಂತ್ರಿ ವೇಣ್ಯರಾದ ಶಿವಪ್ರಸಾದ್ ತಂತ್ರಿಯವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಾನಗಳಿಗನುಸಾರವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಸರಳ ರೀತಿಯಲ್ಲಿ ಪ್ರಮುಖರ ಸಮ್ಮುಖದಲ್ಲಿ ಮಾಡಲಾಗ್ತಾ ಇದೆ. ಜೂನ್ 11ರಿಂದ ಜೂನ್ 14ರವರೆಗೆ ವಿವಿಧ ಕಾರ್ಯಕ್ರಮ ಜರುಗಲಿದೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ನಾಗಮಂಡಲ ಹಾಗೂ ಪ್ರಮುಖ ಕಾರ್ಯಕ್ರಮಗಳನ್ನು 1 ವರ್ಷದ ಮಟ್ಟಿಗೆ ಮುಂದೂಡಲಾಗಿದೆ. ಈ ಕುರಿತು ಕ್ಷೇತ್ರದ ತಂತ್ರಿಯವರಾದ ಶಿವಪ್ರಸಾದ್ ತಂತ್ರಿ ಮಾಹಿತಿಯನ್ನ ನೀಡಿದ್ರು. ಕಳೆದ 1 ವರ್ಷದಿಂದ ಜೀರ್ಣೋದ್ಧಾರ ಕಾರ್ಯ ಆರಂಭವಾಗಿ ಇದೀಗ ಸಂಪೂರ್ಣಗೊಂಡಿದೆ. ಕಾಷ್ಟ ವೈಭವದಿಂದ ಇದು ಕೂಡಿದ್ದು ಸುಂದರವಾಗಿ ರೂಪುಗೊಳಿಸಲಾಗಿದೆ. ರಾಜಗೋಪುರ, ವಸಂತ ಮಂಟಪ, ನಾಗದೇವರು, ಚಾಮುಂಡಿ ಗುಡಿಗಳ ಕೆಲಸವಾಗಿದೆ. ಇದರ ಸಮರ್ಪಣೆ ಮಾರ್ಚ್ ತಿಂಗಳಲ್ಲಿ ಆಗಬೇಕಿತ್ತು. ಆದರೆ ವಿಶ್ವವ್ಯಾಪಿ ಪಸರಿಸಿರುವ ಕೊರೋನಾ ಸೋಂಕು ತಡೆಗೆ ಲಾಕ್ಡೌನ್ ಘೋಷಿಸಿದ ಬಳಿಕ ಕಾರ್ಯಕ್ರಮ ಮುಂದೂಡಲಾಯಿತು. ಅಗತ್ಯ ಧಾರ್ಮಿಕ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು. ಸರ್ಕಾರದ ನಿಯಮಾನುಸಾರ ಆ ಕಾರ್ಯಕ್ರಮವನ್ನು ನಡೆಸುವುದೆಂಬಂತಹ ತೀರ್ಮಾನಕ್ಕೆ ಬಂದಿದ್ದೇವೆ. ಆದ್ದರಿಂದಾಗಿ ಅಗತ್ಯ ಧಾರ್ಮಿಕ ವಿಧಾನಗಳು 11ನೇ ತಾರೀಕು ಇದೇ ಜೂನ್ ತಿಂಗಳ 11ನೇ ತಾರೀಕು ಸಾಯಂಕಾಲದಿಂದ ಆರಂಭಿಸಿ 13ನೇ ತಾರೀಕು ಮಧ್ಯಾಹ್ನದವರೆಗೆ ನಡೆಯಲಿಕ್ಕಿದೆ. ಇದರಲ್ಲಿ ಅಗತ್ಯ ಧಾರ್ಮಿಕ ವಿಧಾನಗಳನ್ನು ಭಕ್ತಿಶ್ರದ್ಧೆಯಿಂದ ದೇವರಿಗೆ ಅರ್ಪಿಸುವಂತಹ ತೀರ್ಮಾನವನ್ನು ಮಾಡಿದ್ದಾರೆ. ಅದೇ ನೂತನವಾದಂತಹ ರಾಜಗೋಪುರಕ್ಕೆ ಶಿಖರ ಪ್ರತಿಷ್ಠೆ, ವಸಂತ ಮಂಟಪಕ್ಕೆ ಶಿಖರ ಪ್ರತಿಷ್ಠೆ, ನೂತನ ಯಜ್ಞ ಮಂಟಪವನ್ನು ದೇವರಿಗೆ ಅರ್ಪಿಸುವ ಕಾರ್ಯವೂ ಕೂಡ ಇದರ ಜೊತೆಗೆ ನಡೆಯಲಿಕ್ಕಿದೆ. ಏನೋ ಕ್ಷೇತ್ರದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷ ಧರ್ಮೇಂದ್ರ ಗಣೇಶ್ಪುರ ಪ್ರೋ ಮಾತನಾಡಿ, ಕೋವಿಡ್-19 ಸಮಸ್ಯೆಯಿಂದಾಗಿ ವೈಭವ ಉತ್ಸವ ಮುಂದಿನ ವರ್ಷಕ್ಕೆ ಮುಂದೂಡಿದ್ದೇವೆ. ಜೀರ್ಣೋದ್ಧಾರ ಕಾರ್ಯ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಳಿಸಿದ್ದೇವೆ. ಟೀಕ್ ವುಡ್ ಬಳಸಿ ಗರ್ಭಗುಡಿ, ಹಿತ್ತಾಳೆ ಕವಚ, ವ್ಯವಸ್ಥಿತ ಕಚೇರಿ ಕಟ್ಟಡ ಸಹಿತ ಎಲ್ಲ ಕೆಲಸ ಮಾಡಿ ಮುಗಿಸಿದ ಸಂತೃಪ್ತಿ ನಮಗಿದೆ ಎಂದರು. ಇದಕ್ಕೆ ಎಲ್ಲಾ ಭಕ್ತರ ದಾನಿಗಳ ಸಹಕಾರದಿಂದ ಸಾಧ್ಯವಾಗಿದೆ. ಇದೀಗ ದೇವಸ್ಥಾನ ಜೂನ್ 14ರ ಮಕರ ಸಂಕ್ರಮಣದಿಂದ ಭಕ್ತರ ಪ್ರವೇಶಕ್ಕೆ ಅವಕಾಶವಿದೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ವ್ಯವಸ್ಥೆ, ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ಭಕ್ತರು ಸಹಕರಿಸಿ ದೇವರ ದರ್ಶನವನ್ನ ಪಡೆಯಲು ಮುಂದಾಗಬೇಕು ಎಂದು ಮನವಿಯನ್ನ ಮಾಡಿದ್ರು. ಎಲ್ಲ ಉತ್ಸವಗಳನ್ನ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಿದ್ರು ಕೂಡ ಕೆಲವೊಂದು ಅಗತ್ಯ ಧಾರ್ಮಿಕ ವಿಧಿವಿಧಾನಗಳನ್ನ ಜೂನ್ 11ರಿಂದ ಜೂನ್ 11, ಜೂನ್ 12, ಜೂನ್ 13 ಈ 3 ದಿನಗಳಲ್ಲಿ ಸಾನ್ನಿಧ್ಯ ಕಲಶ, ಅಷ್ಟಬಂಧ ಸಾನ್ನಿಧ್ಯ ಕಲಶ ಹಾಗೂ ಇತರ ಕೆಲವೊಂದು ಅಗತ್ಯ ಧಾರ್ಮಿಕ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದೆ. ಈ ಸಂದರ್ಭ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ನಿರಂಜನ್ ಕೃಷ್ಣಾಪುರ, ಚೇಳಾರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪುಷ್ಪರಾಜ್ ಚೇಳಾರು ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.